ಮಲಗಿ ಸಂಕಲ್ಪಿಸಗಿನ ನಿಲ್ದ ಛಾಯೆಯೇ ಚಲಿಸಿದ ಸುಕುಮಾರನೋ ಶನಿ ಎಂಬ ನಾಮದಿ ದಿನ ದಿನ ಬೆಳೆದನು ಖಲಗಪತಿಯಾದನು ಪ್ರತಿಭೆ ಎಂಬುದು ಸಕಲ ಜೀವಿಗಳಲ್ಲಿಯೂ ಇದೆ. ಆ ಜೀವಿಗಳ ಪ್ರತಿಭೆ ಹೊರಬರಬೇಕು ಅಂತಾದ್ರೆ ಅದಕ್ಕೊಂದು ಅವಕಾಶ ಬೇಕು. ಆ ಅವಕಾಶವನ್ನು ಕಲ್ಪಿಸುವವರು ಎಲ್ಲೋ ಒಂದು ಕಡೆ ಇರ್ತಾರೆ. ಒಂದೊಮ್ಮೆಗೆ ಅವರ ಮುಂದೆ ಬಂದು ನಿನ್ನಲ್ಲಿ ಇಂಥದ್ದೊಂದು ಪ್ರತಿಭೆ ಇದೆ, ಹೋಗ್ ತೋರಿಸು ಎನ್ನುವಂತಹ ವ್ಯಕ್ತಿಯ ಅಗತ್ಯವಿದೆ. ನನಗೂ ಹಾಗೆ ಸಿಕ್ಕಿದ್ದಾರೆ ಇವತ್ತು. ಹೋಗ್ ನಿನ್ನ ಪ್ರತಿಭೆ ಏನಿದೆಯೋ, ನಿನ್ನ ಯೋಗ್ಯತೆ ಏನಿದೆಯೋ ಲೋಕಮುಖಕ್ಕೆ ತೋರಿಸು ಅಂತ ಹೇಳಿದ್ದಾರೆ. ಛಾಯಾ ಮಾರ್ತಾಂಡ ಸಂಭೂತನ ಶನಿ ಶನಿ ನಿನ್ನ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಹಿಂದೂ ಮುಂದೆ ಯೋಚನೆ ಮಾಡಬೇಕು. ನಿನ್ನ ಸಮಯ ಎಷ್ಟು? ಮಕರ ಕುಂಭಾಧಿಪತಿಯಾದಂತಹ ನೀನು ಮಾಡಬೇಕಾದಂತಹ ಕರ್ತವ್ಯ ಅನೇಕ ರೀತಿಯಲ್ಲಿದೆ. ಇದು ದೇವರ ಆಡಿದಂತಹ ಮಾತು. ಸರಿ, ಏನು ಮಾಡಬೇಕು ಅಂತ ಕೇಳಿದಾಗ ಭೂಮಿಯಲ್ಲಿದ್ದಂತಹ ಮಾನವ ಜೀವಿಗಳು ಧರ್ಮವನ್ನ ತ್ಯಜಿಸ್ತಾ ಇದ್ದಾರೆ, ದೇವರನ್ನು ಮರೆಯುತ್ತಿದ್ದಾರೆ, ದೇವರೇ ಇಲ್ಲ, ತಾನು ತಾನಾಗಿಯೇ ಮುಂದುವರಿಯುತ್ತಾ ಇದ್ದಾರೆ. ತನ್ನ ಸ್ವಂತವನ್ನ ಇಚ್ಛೆಯಿಂದ ಮುನ್ನಡೆತಾ ಇದ್ರೆ ಅದು ಲೋಕಕ್ಕೆ ಮಾರಕವಾಗುತ್ತದೆ. ಲೋಕ ಮಾರಕವಾಗದ ರೀತಿಯಲ್ಲಿ ದೇವರ ಮೇಲೆ ಭಕ್ತಿಯನ್ನು ಹುಟ್ಟಿಸುವಂತೆ ನೀನು ವ್ಯವಹಾರ ಮಾಡಬೇಕು ಶನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡೋಣ? ಅಕ್ಕಸಾಲಿಗನಲ್ವಾ, ಬಂಗಾರವನ್ನು ಹೊಳಪಿಗೆ ತರುವುದು ಹೇಗೆ? ಅದನ್ನು ಕಾಯಿಸಿ ಅದನ್ನು ಸುತ್ತಿಗೆಯಲ್ಲಿ ಬಡಿದು ಚೆನ್ನಾಗಿ ಬಡಿದ ಕ್ಷಣವೇ ಅದರ ಹೊಳಪು ಹೊಳಸುತ್ತದೆ ಅಲ್ಲವೇ? ಒರೆಗಲ್ಲಿಗೆ ಹಚ್ಚಿ ತಿಕ್ಕಿದಾಗ ಇನ್ನಷ್ಟು ಹೊಳಪು ಹೆಚ್ಚಾಗುತ್ತದೆ. ಅಂತೆಯೇ ಮಾನವರು ಮಂದಮತಿಗಳಾಗಿದ್ದಾರೆ. ಅವರ ಮಂದಮತಿಯನ್ನು ತೊಲಗಿಸಿ ಅವರನ್ನು ಸ್ಫುಟವಾದಂತಹ ಚಿನ್ನವನ್ನಾಗಿಸು ಶನಿ ದೇವರಾಡಿದಂತಹ ಮಾತು. ಹಾಗಾಗಿ ನಾನು ದೇವರ ಅಪ್ಪಣೆಯನ್ನು ಪಡೆದು ಮುಂದಡಿ ಇಟ್ಟಿದ್ದೇನೆ. ನಾನು ಹುಟ್ಟಿದ ಕ್ಷಣ ಏನಾಗಿದೆ ಗೊತ್ತೇ? ವಚನಿಗೆ ಕುಟ್ಟಿ ಹೋಯ್ತು ಶಿರ ಕಷ್ಟಪಟ್ಟರು ಸರ್ವರು. ಮೊದಲಾಗಿ ದೃಷ್ಟಿಯನ್ನು ಹಾಯಿಸಿದ್ದು ನಮ್ಮಪ್ಪನ ರಥಕ್ಕೆ. ಲೋಕವನ್ನೇ ಬೆಳಗುವಂತಹ ಸೂರ್ಯದೇವ ಏರಿಕೊಂಡು ಹೋಗುವಂತಹ ರಥ, ಅದರಲ್ಲಿ ಸಾರಥಿಯಾಗಿರುವ ಅರುಣ. ನನ್ನ ದೃಷ್ಟಿ ತಾಗಿದ ಕ್ಷಣ ಅರುಣ ಹೆಳವನಾಗಿ ಹೋದ. ನನ್ನ ತಂದೆ ಲೋಕ ಪ್ರಕಾರವಾಗಿ ಭೂಮಿಯನ್ನೇ ಸುಡುವಂತ ಕಿರಣಗಳನ್ನು ಬಿಡ್ತಾ ಇದ್ದ. ಅವನ ಕಿರಣಗಳು ಕ್ಷೀಣಿಸಿತು. ಕಾರಣ ಯಾರು? ನಾನು ಹುಟ್ಟಿದ ಕ್ಷಣ ಮೀರಿದಂತಹ ದೃಷ್ಟಿಯ ಪ್ರಭಾವದಿಂದಾಗಿ ಈ ರೀತಿಯಾಗುವುದಕ್ಕೆ ಕಾರಣವಾಯಿತು. ಮುಂದೆ ಹಲವು ಕಡೆಗಳಲ್ಲಿ ನನ್ನ ಪ್ರಭಾವವನ್ನು ತೋರಿಸಿದ್ದೇನೆ. ಎಲ್ಲಿಯೂ ನನ್ನ ಪ್ರಭಾವಕ್ಕೆ ಒಳಗಾದವರು ಸರಿಯಾಗಿ ತಲೆ ಎತ್ತಿ ನಿಂತು ಓಡಾಡಿದವರಲ್ಲ. ಹಾಗೆ ಮಾಡಿದ್ದೇನೆ. ಆದರೆ
ಈಗ ಯೋಚನೆ ಮಾಡುವುದು ನಾನು ಹೇಗೆ? ನನ್ನ ಪ್ರತಿಭೆಯನ್ನು ತೋರಿಸುವುದಕ್ಕಾಗಿ ಎಲ್ಲಿಂದ ಪ್ರಾರಂಭಿಸಲಿ ಎಂಬ ಹಾಗೆ. ಭೂಮಿ ಬೇಡ, ಪಾತಾಳ ಹಾಗಾದ್ರೆ ಅಲ್ಲಿ ಸಿರಿಯರದನ ಬಳಿ ಸರಿಯಲಾರನು ಈಗ ಹರಣ ಕಾಣುವೆ ಎನ್ನುತ್ತ ಉಲ್ಲಾಸದಿ ತರಣಿದ ನಡೆದರು ಪರದರ ರಜತಾದ್ರಿಗೆ ಸಿರಿಯರದನ ಬಳಿ ಸರಿಯಲಾರೆನು ಈಗ ಹಣ ಕಾಣುವಿನೆನ್ನುತ್ತ ಪ್ರಾರಂಭಿಸಲಿ ಎಂಬ ಹಾಗೆ ಯೋಚನೆ ಮಾಡಿದ್ರೆ ನನಗೆ 3 ಸ್ಥಳ ಗೋಚರಕ್ಕೆ ಬರ್ತದೆ. ಒಂದು ವೈಕುಂಠ, ಮತ್ತೊಂದು ಬ್ರಹ್ಮಲೋಕ, ಮತ್ತೊಂದು ಕೈಲಾಸ. ಇಲ್ಲಿಂದಲೇ ಪ್ರಾರಂಭ ಮಾಡಿದ್ರೆ ನನ್ನ ಯೋಗ್ಯತೆ ಏನು ಅಂತ 14 ಲೋಕಕ್ಕೂ ತಿಳಿಯುತ್ತದೆ. 18 ಬ್ರಹ್ಮಾಂಡ ಶನಿಯ ಯೋಗ್ಯತೆಯನ್ನು ತಿಳಿದುಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಳ್ಳಬಲ್ಲ. ಹಾಗಾಗಿ ಮೊದಲಾಗಿ ಯೋಚನೆ ಮಾಡಿದಾಗ ವೈಕುಂಠಕ್ಕೆ ಹೋಗೋಣವೇ? ಸಿರಿಯರಸನ ಬಳಿಗೆ ನಾನು ತೆರಳಲಾರೆ. ಯಾಕೆ ತೆರಳಲಾರೆ? ನನ್ನ ಯೋಗ್ಯತೆ ಏನು, ನನ್ನ ಪ್ರತಿಭೆ ಏನು ಎಂಬುದನ್ನು ಭಗವಂತ ಚೆನ್ನಾಗಿ ಮನಗಂಡವ. ಹಾಗಾಗಿ ಶನಿ ಕಡೆ ಬಾ, ನಿನ್ನ ಕರ್ತವ್ಯದಲ್ಲಿ ನಿರತನಾಗುವಂತ ನನಗೆ ಹೇಳಿದ್ದಾನೆ. ಭಗವಂತನಾಡಿದ್ದಕ್ಕೆ ನಾನೆರಡಾಡಿದ್ದೇನಾ? ಇಲ್ವಲ್ಲ. ಯಾಕಿಲ್ಲ? ಲೋಕಕ್ಷೇಮವನ್ನು ಬಯಸಿದಂತಹ ಭಗವಂತ ಆ ಶ್ರೀಮನ್ನಾರಾಯಣ ನನ್ನ ಯೋಗ್ಯತೆ ನಡೆದಿದ್ದಾನೆ. ಹಾಗಾಗಿ ಅಲ್ಲಿಗೆ ತೆರಳಲಾರೆ. ಮತ್ತೆ ಬ್ರಹ್ಮ ನಾನು ನನ್ನನ್ನು ಹುಟ್ಟಿಸಿದ್ದೆ, ಬ್ರಹ್ಮ ಸೃಷ್ಟಿ ಮಾಡಿದ್ದು. ಛಾಯಾ ಮಾರ್ತಾಂಡ ಸಂಭೂತ ನಾನಾದ್ರೂ ಮೂಲ ಅವರೇ ಅಲ್ವ ಕಾರಣ. ಬ್ರಹ್ಮದೇವನ ಸಂಕಲ್ಪದಿಂದಾಗಿ ನಾನು ಹುಟ್ಟಿದ್ದೇನಂತ ಆಯ್ತು. ಸತ್ಯ. ಹಾಗಾದ್ರೆ ಅಲ್ಲಿ ಹೋಗಬಹುದೇ? ನನ್ನಂತವರನ್ನು ಸೃಷ್ಟಿ ಮಾಡಿದ್ದಾನಂತಾದ್ರೆ ನಾನು ಅವನಿಗೆ ಯಾಕೆ ತೊಂದರೆ ಕೊಡಬೇಕು? ಬೇಡ. ಹಾಗಾದ್ರೆ ಉಳಿದದ್ದೇನು? ಬೆಳ್ಳಿ ಬೆಟ್ಟ, ಕೈಲಾಸಗಿರಿ. ಸರಿ, ಅಲ್ಲಿಗೆ ಒಂದು ಸಲ ಹೋಗಬೇಕು ಅಂತ ಮನಸ್ಸಾಗಿದೆ. ತಡ ಮಾಡುವುದಿಲ್ಲ. ನನ್ನ ವಾಹನಕ್ಕಾಗೆ ಅದನ್ನೇರಿ ನಿಧಾನ ಗತಿಯಲ್ಲಿ ಬೆಳ್ಳಿ ಬೆಟ್ಟವನ್ನು ಏರಬೇಕಾಗಿದೆ. ಕಡೆ ಪ್ರಯಾಣ ಬೆಳೆಸ್ತೇನೆ. ಒಡಗೂಡಿ ಮೆರೆಯೇ ಹೊರಗಣ ಬಗುಗನದಿ ನೆರೆದು ನಾಟ್ಯವನಾಡಿ ಹೊರಗಣ
ಗುಹನಂದಿ ನೆರೆದು ನಾಟ್ಯವನಾಡಿ ತರಣಿದನು ಬರೆ ಕಂಡು ಹರನು ಪರಮೇಶ್ವರನು ಉತ್ತರಕ್ಕೆ ಅತಿ ಎತ್ತರವಾದಂತಹ ಪರ್ವತವೇ ರಜತಾದ್ರಿ. ಬೆಳ್ಳಿ ಬೆಟ್ಟವೆಂಬುದಾಗಿ ನಿಗಳತೆಯನ್ನು ಪಡೆಯಿತು, ಕೈಲಾಸವೆಂಬುದಾಗಿ ಕೊಂಡಾಡಿದ್ರು. ಜಗದ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿನ ಚರಾಚರ ಜೀವರಾಶಿಗಳಿಗೂ ಮಾತಾಪಿತರ ಸ್ಥಾನದಲ್ಲಿದ್ದುಕೊಂಡು ಸಲಹುವರು ಪಾರ್ವತಿ ಪರಮೇಶ್ವರರು. ನಮ್ಮದಾದಂತಹ ಈ ಕೈಲಾಸ ಲೋಕದಲ್ಲಿ ನಮ್ಮವರೊಂದಿಗೆ ಬೆರೆತು ಕುಣಿದು ನಲಿದು ನರ್ತಿಸಿ ಅವರವರ ಮನಸ್ಸಿಗೆ ಸಂತೋಷವನ್ನು ಉಣಬಡಿಸಿ ಅವರವರ ಕರ್ತವ್ಯದಲ್ಲಿ ಅವರವರು ತೊಡಗಿಕೊಂಡಿದ್ದಾರೆ. ಹಾಗೆಂದು ತಪ್ಪಲನ್ನೊಮ್ಮೆ ಈಕ್ಷಿಸಿದ್ದು ಕುಂಟುತ್ತಾ ಯಾರೋ ಒಬ್ಬ ಬರ್ತಾ ಇದ್ದಾನಲ್ಲ. ಬರ್ಲಿ. ಸಾನೂರಾಗದಿ ಕರೆದು ಶಿವನು ತಾನಗುತ್ತಲಿಂದ ಶಿವನು ತಾನಗುತ್ತಲಿಂದ ಶಿವನು ಭಾನುನಂದನನ್ನು ಭಾನುರಾಗದಿ ಕರೆದು ತಾನಗುತ್ತಲಿಂದ ಶಿವನು ಏನು ಕಾರಣ ಬಂದೆ ಓನಾಗನಾಗಿರುತ್ತ ಏನು ಕಾರಣ ಬಂದೆ ಓನಾಗನಾಗಿರುತ್ತ ನೀನು ರಜದಾದ್ರಿಗೆ ನೀನು ರಜದಾದ್ರಿಗಿರಿಗೆ ನಗುತ್ತ ಎಂದ ಶಿವನೋ ಬಂಧಿಸಿಕೊಂಡಿದ್ದೇನೆ. ಹೇಳಪ್ಪ, ಹೇಳು. ರಜತಾದ್ರಿಯಲ್ಲಿ ನಮ್ಮವರೊಂದಿಗೆ ವಿಹರಿಸುತ್ತಾ ಇರುವಾಗ ದೂರದಿಂದ ಒಬ್ಬ ಬರುವುದನ್ನು ಕಂಡೆ. ಹೌದು ದೇವರೇ, ಅದು ಸರಿ ಇಲ್ಲ. ಕುಂಟುತ್ತಾ ಒಂದು ಕಾಲು ಸರಿ ಇಲ್ಲ ದೇವರೇ. ಯಾರಿಗೂ ಗೊತ್ತಾಗಬಾರದು ಅಂತ ನಾನು ಹಾಗೆ ನಿಧಾನವಾಗಿ ನಡ್ಕೊಂಡು ಹೋದು. ನಿಮಗೆ ಗೊತ್ತಾಗಿ ಹೋಯ್ತು. ಮಾಡಿದ್ದು ನಾವು ಯಾವುದನ್ನು ಹಿಂದೆ ಯಾವುದನ್ನು ಬಿಡು. ಆದರೆ ನನಗೆ ಗೌರವ ಗೊತ್ತಿಲ್ಲ. ಹೌದು, ವಾಹನವನ್ನು ಕೆಳಗೆ ಬಿಟ್ಟು ಬಂದೆ ನೀನು. ಹೌದು ನೋಡು, ಎಲ್ಲರೂ ಚೆನ್ನಾಗಿ ಅರ್ಥವಿಸಿಕೊಳ್ಳಬೇಕು. ಏನು ದೇವರೇ? ಕ್ಷೇತ್ರ ಸಂದರ್ಶನಕ್ಕೆ ಹೋಗುವಾಗ ವಾಹನದಲ್ಲೇ ಹೋಗಬಾರದು. ವಾಹನವನ್ನು ಬಿಟ್ಟು ನಡಿಗೆಯಲ್ಲಿ ಹೋಗಬೇಕು. ವಾಹನವನ್ನು ಕರ್ಕೊಂಡು ತಕೊಂಡು ಬಂದ್ರೆ ಏನಾಗ್ತದೆ ಗುರುಗಳೇ? ಅರ್ಧ ಪುಣ್ಯ ವಾಹನಕ್ಕೆ ಹೋಗ್ತದೆ. ಆದ್ದರಿಂದ ಪೂರ್ಣವಾದಂತಹ ಅನುಗ್ರಹ ಸಿಗಬೇಕಿದ್ರೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ದೇವರೇ, ಓ ನನ್ನ ವಾಹನಕ್ಕಾಗಿ ಹೌದು. ಅವ ಹೇಳಿದ ನಾನು ಮೇಲೆ ಬರುವುದಿಲ್ಲ, ನನಗೆ ಆಗುವುದಿಲ್ಲ ಅಂತ. ಹಿಮ ಪರ್ವತವಲ್ವೇ? ಹೌದೌದು. ಹಿಮದ ಮೇಲೆ ಹಾರಾಡುವುದಕ್ಕೆ ಅವನಿಗೆ ಕಷ್ಟವಾಗ್ತದೆ. ಎಲ್ಲಿಯೂ ಸ್ಥಳ ಇಲ್ಲದಿದ್ರೆ ಮತ್ತೆ ವಾಹನವನ್ನು ಇರುವುದೆಲ್ಲಿ ಗುರುಗಳೇ? ಹೌದಪ್ಪ. ಶನಿ ಏನು ದೇವ್ರೆ? ರಜತಾದ್ರಿಗೆ ಬಂದಿದ್ದಿ. ಹೌದು. ಕಾರಣ ಇಲ್ಲದೆ ಹೋಗುವನಲ್ಲ.
ಏನೋ ಒಂದು ಕಾರಣ ಇರ್ಬೇಕಲ್ಲ. ಏನು ಕಾರಣ ಬಂದೆ ಊನಾಂಗನಾಗಿರುತ್ತೆ ಭಗವಂತ ಜತಾದ್ರಿಗೆ ಏನಾಗಬೇಕು ನನ್ನ ಕಾರಣ ಇದೆ. ಪರಮ ಶಿವಲಾಲಿಪುದು ರಾಜ ಚಕ್ರದಿ ನಾನು ದ್ವಾದಶವು ನಿಮಗೆ ಸರಿದು ಬಂದೆನು ದೇವ ಬಲವ ನೀವುದು ಎನಲು ಹರನೆಲ್ಲು ಎನಗು ತಾಗುವೆಯ ಪರಮ ಶಿವಲಾಲಿಪುದು ಪರಶಿವರೇ ಹೇಳ. ಮೊದಲಾಗಿ ನಿನ್ನ ಪವಿತ್ರವಾದಂತಹ ಪಾದಕ್ಕೆ ಅಡ್ಡ ಬಿದ್ದಿದ್ದೇನೆ ದೇವರೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಭಗವಂತ ಏನು ಲೋಕದಲ್ಲಿ ನಿಮ್ಮಷ್ಟು ಎತ್ತರದ ದೇವರು ಬೇರೆ ಯಾರೂ ಇಲ್ಲ. ಹೌದು, ಕೈಲಾಸಗಿರಿ ಉತ್ತರಕ್ಕೆ ಎತ್ತರ ಅಲ್ವೇ? ಅದರಲ್ಲಿಯೂ ಬೆಳ್ಳಿ ಬೆಟ್ಟ. ಈ ಬೆಳ್ಳಿ ಬೆಟ್ಟವನ್ನು ಏರುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಇಲ್ಲಪ್ಪ. ಅಂತಹ ಬೆಳ್ಳಿ ಬೆಟ್ಟದಲ್ಲಿಯೇ ತಾವು ಕುಳಿತು ಭೂಮಿಯಲ್ಲಿದ್ದಂತಹ ಸಕಲ ಭಕ್ತಾದಿಗಳನ್ನು ರಕ್ಷಣೆ ಮಾಡ್ತೀರಿ. ಭೂಮಿ ಏಕೆ 14 ಲೋಕವೇ ನಿಮ್ಮನ್ನು ಪೂಜಿಸ್ತಾ ಇದೆ, ಭಜಿಸ್ತಾ ಇದೆ. ನನ್ನ ಅನುಗ್ರಹದಲ್ಲಿದೆ. ಅಂಥವರಲ್ಲಿ ಇಲ್ಲಿಂದಲೇ ಕೈ ಎತ್ತಿ ಅವರನ್ನು ರಕ್ಷಣೆ ಮಾಡುವಂತಹ ಯೋಗ್ಯತೆ ಉಳ್ಳವರು ತಾವು. ಹೌದಪ್ಪ. ಲಯಾಧಿಕಾರ ನಿಮಗೆ ಸಿಕ್ಕಿದೆ ಅಲ್ವೇ? ಭಗವಂತ ಶರೀರ ಇಲ್ಲಿಗೆ ಬಂದಿದ್ದೇನೆ. ಬರುವುದಕ್ಕೊಂದು ಕಾರಣವಿದೆ. ಏನು ಬಂದೆ? ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡುವಂತಹ ಹಕ್ಕು ನನಗಿದೆ. ನಿಮಗೀಗ ದ್ವಾದಶ. ಆ ದ್ವಾದಶದ ಸಮಯದಲ್ಲಿ ನಾನು ನಿಮ್ಮ ರಾಶಿ ಚಕ್ರದೊಳಗೆ ಪ್ರವೇಶ ಮಾಡಬೇಕು. ಜನ್ಮ ದ್ವಾದಶ. ಹೌದು, ನನಗೆ ಜನ್ಮ ದ್ವಾದಶದಲ್ಲಿ ನನಗೆ ಪ್ರವೇಶ ಮಾಡಲೇಬೇಕು. ಪ್ರವೇಶ ಮಾಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತದೆ. ಹಾಗಲ್ಲ ಶನಿ, ಸಾಮಾನ್ಯರನ್ನು ತಾಗುವುದಕ್ಕೂ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಗ್ರಗಣ್ಯರನ್ನು ತಾಗುವುದಕ್ಕೂ ವ್ಯತ್ಯಾಸ ಉಂಟು. ಇಲ್ಲ ದೇವರ ವ್ಯತ್ಯಾಸ. ಯಾಕಂದ್ರೆ ನಮಗೆಲ್ಲ ಹೊಣೆಗಾರಿಕೆ ಹೆಚ್ಚುಂಟು. ಹೌದು, ನೀನೇ ಹೇಳಿದ ಹಾಗೆ 14 ಲೋಕವನ್ನು ನನ್ನ ಅಂಕೆಯಲ್ಲಿಟ್ಟುಕೊಳ್ಳಬೇಕಾದವ, ಹೌದು, ಅನುಗ್ರಹಿಸಬೇಕಾದವ, ಅಂತಹ ಜವಾಬ್ದಾರಿಯುತವಾದ ಹುದ್ದೆಯಲ್ಲಿರುವಂತಹ ನನ್ನನ್ನು ನನಗೂ ತಾಗುವೆಯ ನೀನು? ಉಪಾಯ ನಿನ್ನ ಒಬ್ಬನೇ ಅಭಿಪ್ರಾಯ ಸ್ವೈಚ್ಛೆಯಿಂದ ಅಲ್ಲ. ಮತ್ತೆ ಹರಿಯ ನೇಮವಿದನಗೆ ತೊರೆಯಲಪ್ಪುದು ದೇವ ಕರುಣಿಪುದು 30 ಗಳಿಗೆ 30 ಗಳಿಗೆ ಪರ್ಯಂತ ನೆಲೆಸಿದ ತೆರಳುವೆನು ಎನು ಕೇಳಿ ಹರನಿಂದಲಾಳೆ ಬಾಯನು ತಾಯ ಹರಿಯ ನೇಮವಿದನಗೆ ಭಗವಂತ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡುವುದಕ್ಕೆ ಸ್ವೈಚ್ಛೆಯಿಂದ ಬಂದವ ನಾನಲ್ಲ. ಹರಿಯ ಅಪ್ಪಣೆ ನನಗಿದೆ. ಭಾವ ಹೇಳಿದ್ದ? ಹೌದು, ಭಾವ ಹೇಳಿ ಬಂದದ್ದಲ್ಲ. ನಿಮ್ಮ ಭಾವ ಹೇಳಿದ ಮೇಲೆ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ನನ್ನಿಂದಲೂ ಆಗಲಿ. ಭಾವ ಹೇಳಿದ ಮೇಲೆ ನಾನು ಎಲ್ಲದಕ್ಕೂ ಅವಕಾಶ ಕೊಡುವ. ಹೌದಲ್ವೇ? ಅಷ್ಟು ಭಾವನ ಬಗ್ಗೆ ಅನುಗ್ರಹ ನನಗೆ ಅಭಿಮಾನವೂ ಇದೆ, ಅನುಕಂಪವೂ ಇದೆ. ಹೌದು. ಮತ್ತೆ ನಿಮ್ಮ ಆ ಬಾಂಧವ್ಯತೆಯನ್ನು ಹೊಗಳುವುದಕ್ಕೆ ನನ್ನಂತವರಿಂದ ಸಾಧ್ಯವಿಲ್ಲ. ನಾನು ಭಾವ ಹೇಗಿದ್ದವರು ಭಗವಂತ, ನಿಮ್ಮ ಭಾವನ ಹೇಳಿಕೆಯಂತೆ ನಾನಿಲ್ಲಿಗೆ ಬಂದದ್ದಕ್ಕೆ ಅವನ ಮಾತನ್ನು ಮೀರುವುದಕ್ಕುಂಟಾಗುತ್ತದ? ನಾನು ಮೀರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ಹೆಚ್ಚು ಸಮಯ ಬೇಡ ನನಗೆ. 30 ತಿಂಗಳು ಸಾಕು. 30 ತಿಂಗಳು? 30 ತಿಂಗಳು ಮಾತ್ರ ನಿಮಗೆ ತಾಗುವುದು. 2.5 ವರ್ಷ. ಹೌದು, 2 ವರ್ಷ ಗ್ರಹಚಾರ ಹಿಡಿದೆ, ಇನ್ನು ಆ ಭಯದಿಂದ ಹೊರಗೆ ಬಂದಿಲ್ಲ. ಇನ್ನು 2.5 ವರ್ಷ ನಿನಗೆ ಕೊಡಬೇಕು. ಗುರುಗಳೇ, ಹೆಚ್ಚಾಯ್ತು ಅಷ್ಟೇ. ನಾವೆಲ್ಲ ಯಾರು? ನೀವು ದೇವರು ಹೌದು, ಗುರುಗಳು ಹೌದು. ನಿಮ್ಮಲ್ಲಿ ಹೇಳುವುದು ಒಂದೇ ಮಾತು. ಏನು? 2.5 ವರ್ಷ ಕಳೆದು ಹೋಯಿತು. ಇನ್ನು 2.5 ವರ್ಷ ಶನಿ ಎಲ್ಲಿಯಾದ್ರೂ ಹಿಡಿದು ಕುಳಿತ ಯಾರನ್ನು ನೋಡ್ಲಿಕ್ಕುಂಟು. ಹೆಚ್ಚಾಯ್ತು. ಹೆಚ್ಚಾಯ್ತು. ಹಾಗಾದ್ರೆ ದೇವ್ರೆ, ಒಂದು ಕೆಲಸ ಮಾಡುವ. 2.5 30 ತಿಂಗಳು ಬೇಡ, 30 ವಾರ ಸಹ. 30 ವಾರ?
30 ವಾರ ಇಲ್ಲಪ್ಪ. ನಮಗೆಲ್ಲ ಕಾರ್ಯಕ್ರಮ ಎಷ್ಟುಂಟು ಗೊತ್ತುಂಟ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ಒಪ್ಪಿಕೊಂಡು 30 ವಾರ ನಿನಗೆ ಕೊಟ್ರೆ ನಾವೆಲ್ಲ ದಿನದಲ್ಲಿ 2 3 ಕಾರ್ಯಕ್ರಮಕ್ಕೆ ಹೋಗುವ. ಭಗವಂತ, 3 ಕಾರ್ಯಕ್ರಮ ಒಪ್ಪಿಕೊಳ್ಳುವುದು ಬೇರೆಯವರಲ್ವ, ನೀವಲ್ಲ? ಅಲ್ಲ, ನಮ್ಮವರು ಹೋಗಬೇಕಿದ್ರೆ ನಾನು ಸರಿಬೇಕಾ ಬೇಡುವ? ನಾನೇ ಗ್ರಹಚಾರ ಹಿಡಿದು ಮೂಲೆಯಲ್ಲಿ ಕುಳಿತರೆ ನಮ್ಮವರು ಹೋಗ್ಲಿಕ್ಕೆ ಉಂಟು. ಅದು ಕಷ್ಟ ಆಗ್ತದೆ. ಅದೆಲ್ಲ ಬೇಡ, ಇನ್ನು ಸ್ವಲ್ಪ ಕಡಿಮೆ ಮಾಡು. 30 ದಿನ, 1 ತಿಂಗಳು. ಇನ್ನು ಕಡಿಮೆ ಆಗ್ತದ ನೋಡು. ಹಾಗಾದ್ರೆ ಈಗ ಒಂದು ಕಡೆಯಲ್ಲಿ ವ್ಯವಹಾರ ಮಾಡುವಾಗ ವ್ಯವಹಾರವನ್ನು ಒಬ್ಬ ಗ್ರಾಹಕ ಕೇಳುವಾಗ ಒಬ್ಬ ಕಡಿಮೆ ಮಾಡ್ತಾನೆ ಅಂತ ಆದ್ರೆ ಮತ್ತು ಕಡಿಮೆಗೆ ಕೇಳುದು. ಯಾಕೆ? ಅವ ತಗ್ಗುತ್ತಾನಲ್ಲ, ಬಗ್ಗುತ್ತಾನಲ್ಲ. ನಾನು ಇನ್ನು ಸ್ವಲ್ಪ 30 ಗಳಿಗೆ ಸಾಕು ನನಗೆ. ಆದ್ರೂ ಅದಿ 30 ಗಳಿಗೆ ನಾನು ನಿಮ್ಮನ್ನು ತಾಗುವುದು. ಒಂದು 30 ಗಳಿಗೆಯಲ್ಲೆಲ್ಲ ನನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯವೋ ನಿನಗೆ? ನಾನೆಲ್ಲ ಯಾರು, ನಮ್ಮ ಯೋಗ್ಯತೆ ಏನು, ನಮ್ಮ ಅಂತಸ್ತೇನು, ಇದನ್ನು ಯಾವುದನ್ನು ಯೋಚಿಸದೆ 30 ಅಲ್ವಾ? ನನಗೆ ಸಾಕು ದೇವ್ರೆ, ಸಾಕು ಅಲ್ವಾ? ಆಯ್ತು, 30 ಗಳಿಗೆ. ಇವತ್ತಾಗೋದಿಲ್ಲ, ಮತ್ತೆ ನಾಳೆ ಬಾ. ನಾನು ಸಿದ್ಧರಾಗಿ ನಿಂತಿದ್ದೇನೆ. ಈಗ ಬೇಡ, ಈಗಲೇ ತಾಗ್ಲಿಕ್ಕೆ ಈಗಾಗ್ಲಿಕ್ಕಿಲ್ಲ. ನಾಳೆ ಬಾ. ನಾಳೆ ಇವತ್ತು ಆಗೋದಿಲ್ಲ, ನಾಳೆ ಬಾ. ಹೌದಾ? ಆಯ್ತು, ನಾಳೆ ಬಂದ್ರೆ ನಾಳೆ ನೀನು ಬಾ, ನನ್ನಲ್ಲಿ ಕೇಳಬೇಡ, ನಿನ್ನ ಕಾರ್ಯ ಪ್ರಾರಂಭಿಸು. ಹೌದೇ? ಆಯ್ತಾ? ಇನ್ನು ಬಂದು ಚಕ್ರದಲ್ಲಿ ಪ್ರವೇಶ ಮಾಡುವುದೇ? 30 ಗಳಿಗೆಯಲ್ಲಿ ಬಂದು ನನ್ನಲ್ಲಿ ಕೇಳಬೇಕು, ಅಪ್ಪಣೆ ಬಡಿಬೇಕು, ಅದೆಲ್ಲ ನನಗೂ ಕಿರಿಕಿರಿ ಆಗ್ತದೆ. ಆದ್ದರಿಂದ ಕೇಳುವುದೇ ಬೇಡ. ಅದು ಕೇಳುವಾಗಲೇ ಹೊತ್ತು ಮೀರಿ ಹೋಗ್ತದೆ ಅಲ್ವಾ? ಗಳಿಗೆ ಮೀರ್ತದೆ. ನಿನ್ನಷ್ಟಕ್ಕೆ ನೀನು ಬಾ, ನೀನೇ ತಾಗು, ನೀನೇ ಹೋಗು. ಆಯ್ತಾ ದೇವರೇ? ನಾಳೆ ಭಗವಂತ, ಓ ನಾಳೆ 30 ಗಳಿಗೆ. ನಾಳೆ ದೇವ್ರೆ, ಓ ನಾಳೆ 30 ಗಳಿಗೆ. ನಾಳೆ ನಾನು 30 ತಿಂಗಳಲ್ಲಿ ಕೊಡುವಂತಹ ಶಿಕ್ಷೆಯನ್ನು 30 ಗಳಿಗೆಯಲ್ಲಿ ಕೊಟ್ಟೇನು? ನಮಗೆ ತಿಂಗಳಿನದ್ದು ಒಮ್ಮೆಲೆ 30 ಗಳಿಗೆಯಲ್ಲಿ ಬರ್ತದೆ ಅಂತ ಆದ್ರೆ ಆಗ್ಲೇ ತಗೊಳ್ತೇವೆ. ಹೌದಾ? ನಾಳೆ ದೇವ್ರೆ, ನಾಳೆ ಎಲ್ಲ ನಾಳೆ ಅಲ್ಲ, ನಾನು ನಾಳೆ 30 ನಾಳೆ. ಆಯ್ತಾ? ತೆರಳಲಾಚನೆಯುತ್ತ ಮನದುಳು ಹರನು ಯೋಚಿಸಿ ಅಡಗಿ ಕುಳಿತಿರೆ ತರಣಿಜನು ಹುಡುಗುಡುಕಿ ತೊಲಗುವನೆನು ನಿಶ್ಚಯಿಸಿ ಗಿರಿಯ ಗೌವರದಿಡೆಯ ಬಿದಿರುಳು ಇರುವೆಯಾಗುತ್ತಲಡಗಿ ಕುಳಿತನು. ತೆರಳಲಾಶನಿಯತ್ತ ಮನದೊಳಗರನು ಯೋಚಿಸಿ ಯಾರಿಗೆ ಯಾವ ಉದ್ಯೋಗವನ್ನು ಕೊಟ್ರೆ ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋದನ್ನು ಅರಿಯದೆ ನನ್ನ ಭಾವ ಜಗದ ದೇವನಾದಂತಹ ಶ್ರೀಹರಿಯವನಿಗೆ ಉದ್ಯೋಗವನ್ನು ಕೊಟ್ಟ. ಯಾರ ಮೇಲೆ ಪ್ರಯೋಗಿಸಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಇಲ್ಲ ಅಂತ ಆದ್ರೆ ಉಂಟೋ ಸ್ವಾಮಿ? ಜಗದ ದೇವನಾದ ನನ್ನ ಮೇಲೆ ನಿಮ್ಮನ್ನು ಹಿಡಿತೇನೆ. ಧರ್ಮಕ್ಕೆ ಸಿಕ್ಕಿದವರು ನಾವು, ನಮ್ಮ ಯೋಗ್ಯತೆ ಏನು? ಅದಕ್ಕೆ ಹೇಳಿದ್ದು ನಾಳೆ ಬಾ ಅಂತ. ಅವರವರ ಯೋಗ್ಯತೆ ಅವರವರಿಗೆ ಗೊತ್ತಾಗಬೇಕಿದ್ರೆ ದೊಡ್ಡವರ ಬಳಿ ಹೋಗಿ ನಿರಾಶೆ ಆಗಬೇಕು. ಈಗ ನಾಳೆ ಬರ್ತೇನೆ ಅಂತ ಹೇಳಿದ್ದಾನಲ್ಲ, ಬಂದು ನನ್ನನ್ನು ಹಿಡಿಬೇಕಲ್ಲವ? ನಾನಿಲ್ಲಿ ಇದ್ರೆ ಅಲ್ವಾ ಹಿಡಿಯುವುದು? ಅಂದ್ರೆ ನಾನೇ ಇರುವುದಿಲ್ಲ, ಇಲ್ಲಿ ಹೋಗುದು. ಉಪಾಯ ಮಾಡ್ತೇನೆ ನೋಡಿ. ತಪ್ಪಲಿನಲ್ಲಿ ಪರ್ವತ ಒಂದು ಕಾಣ್ತಾ ಇದೆ, ಹೌದು. ಅದರಲ್ಲೊಂದು ಬಿದಿರಿನ ಮೇಳೆ ಇದೆ ಗಹ್ವರದಲ್ಲಿ. ಆ ಬಿದಿರ ಮೇಳೆಯಲ್ಲಿ ಒಂದು ಸಣ್ಣ ಇರುವೆಯಾಗಿ ಅಡಗಿ ಕುಳಿತುಕೊಳ್ತೇನೆ. 30 ಗಳಿಗೆ ಕಳೆಯಿತೋ ಮತ್ತೆ ಪ್ರಕಟಗೊಳ್ಳುತ್ತೇನೆ. ಹೇಗೆ
ಏನಿದು ಶನಿರಾಯ ನಿನ್ನನು ಕಾಣೆನು ಮಗನೀಯ ನಿನ್ನನು ಕಾಣೆನು ಮಗನೀಯ ಶನಿರಾಯ ನಿನ್ನನು ಕಾಣೆನು ಮಗನೀಯ ನಿನ್ನನು ಕಾಣೆನು ಮಗನೀಯ ಮಾಡದೆ ಬಗೆಯಿಂದ ನಿರೆ ಕಳೆದುದು ಮಾಡದೆ ಬಗೆಯಿಂದ ನಿರೆ ಕಳೆದುದು ನೀನು ಸುರಿದ ಮಾದೇನಿದು ಕುಸಿದು ಶನಿರಾಯ ನಿನ್ನನು ಕಾಣೆನು ಮಗನೀಯ ಶನಿರಾಯ ಏನಿದು ಶನಿರಾಯ ಶನಿರಾಯ ಭಗವಂತ ಅಯ್ಯೋ ಬಹಳ ಸಂತೋಷಗೊಂಡಿದ್ದೀರಿ. ಅಯ್ಯೋ ಆ ಸಂತೋಷದ ಬರದಲ್ಲಿ ತೆಂಕು ಬಡಗು ಜೊತೆ ಜೊತೆಯಾಗುತ್ತಾ ಇದೆಯಲ್ಲ. ನಗೆಯು ಬರುತ್ತಿದೆ. ಏನು ನನಗೆ ನಗೆಯು ಬರುತ್ತಿದೆ. ಯಾಕೆ ದೇವ್ರೆ? ಶನಿಯನ್ನು ಕಂಡು ನಗೆ ಬರುವುದು. ನನಗೂ ನಗು ಬರ್ತಾ ಇದೆ ನಿಮ್ಮನ್ನು ನೋಡಿ, ನೀವು ನಗಾಡಿದ್ದನ್ನು ನೋಡಿ. ಇಲ್ಲ ಅಂತ ಆದ್ರೆ ಉಂಟ. ಯಾವ್ದುಂಟು? ಯಾರು ಯಾರನ್ನು ತಾಗಬೇಕು ಅಂತ ಇಲ್ಲ. ಹೌದು, ನಾನು ದೇವರನ್ನು ತಾಗಬೇಕು ಅಂತಲೇ ಬಂದದ್ದು. ನೀನೇನೋ ಬಂದು ಬೇಡಿಕೊಂಡೆ. ಹೌದು, ನಿನ್ನ ಮೇಲಿನ ಅಭಿಮಾನದಿಂದ 30 ಗಳಿಗೆ ಅವಕಾಶ ಕೊಟ್ಟೆ. ನಾನು ಕೊಡ್ತೇನೆ ಅಂತ ಹೇಳಿದ್ರು ಬರ್ಲಿಲ್ಲಲ್ಲ. ಹೌದು, ನಾನು ಎಲ್ರಿಗೂ ಕೊಡ್ತೇನೆ ಅಂತ ಹೇಳುವುದಿಲ್ಲ, ನಿನಗೆ ಹೇಳಿದೆ. ಹೌದು, ಯಾಕೆ? ನನ್ನ ಭಾವನ ನೇತೃತ್ವದ ಆಳು. ಆದ್ದರಿಂದ ಆದ್ರೆ ಒಪ್ಪಿಕೊಳ್ಳೇ ಇಲ್ಲ. ನೀನು ಕೇಳಿದಲ್ಲಿ ಕೊಟ್ಟಿದ್ದೀರಲ್ಲ. ನೀನು ಬರ್ಲಿಲ್ಲಲ್ಲ. ನೀನು ಈಗ ಬರ್ತಿ, ಮತ್ತೆ ಬರ್ತಿ, ಈಗ ಬರ್ತಿ, ಮತ್ತೆ ಬರ್ತಿ. ನಾನು ಕಾಯೋದು. ನನ್ನನ್ನು ಹಿಡಿಲಿಕ್ಕೆ ನಿನಗೆ ಆಗಲೇ ಇಲ್ವಲ್ಲ. ಓ ಪಶುಪತಿ, ಪಶುಪತಿಯ ಅಲಿಪುದು ಮಮ ನುಡಿ ಪುಸಿಯದು ಯೋಚಿಪುದು ಮಮ ನುಡಿ ಪುಸಿಯದು ಯೋಚಿಪುದು ಪಶುಪತಿ ಮಮ ನುಡಿ ಪುಸಿಯದು ಯೋಚಿಪುದು ಮಮ ನುಡಿ ಪುಸಿಯದು ಯೋಚಿಪುದು ವಿಶ್ವೇಶ್ವರ ಎನ್ನುಂಚಿಸಲಾಗದು ವಿಶ್ವೇಶ್ವರ ಎನ್ನುಂಚಿಸಲಾಗದು ವಿಶ್ವವೇ ನಡುಗುವುದೆಲ್ಲಯ ಮುನಿಸಿಗೆ ಪಶುಪತಿಯಾಲಿಬುದು ನೋಡಿ ಪೊಸಿಯದು ಯೋಚಿಪುದು ಪಶುಪತಿ ಪಶುಪತಿ ಶನಿ ವಿಶ್ವೇಶ್ವರ ಜಗನ್ಮಾತ ನಾನೇ ಭಗವಂತ. ಏನು ಸ್ವಾಮಿ, ಓ ನನ್ನನ್ನು ನೋಡಿದಾಗ ಅಪಹಾಸ್ಯವರೆಂಬದ್ದು. ನಾನು ನಿಮ್ಮ ಬಳಿ ಕೇಳಿದ್ದೇನೆ 30 ಗಳಿಗೆ ಅವಕಾಶ ಕೊಡಿ. ಕೊಡ್ತೇನೆ ಅಂತ ಹೇಳಿದ್ರು ಬಂದು ತಕೊಳ್ಳಿಲ್ಲ. ನಾನು ಬರ್ಲೇ ಇಲ್ವೇ? ಬಂದಿಯಾ? ಬರ್ಲಿಲ್ವೇ? ಕಾದು ಕಾದು ಸಾಕಾಗಿ ನನಗೆ. ದೇವರೇ, ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡ್ಲೇಬೇಕು. ಶನಿ ಯಾವ ಮಾತನ್ನಾಡ್ತಾನೋ ಆ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಆಗಬಾರದು. ವಿಶ್ವೇಶ್ವರ, ನನ್ನ ಹೆಸರು ಕೇಳಿದ್ರೆ ಲೋಕವೇ ಗಡಗಡನೆ ನಡುಗುತ್ತದೆ. ಹೌದು. ಅಂತದ್ದರಲ್ಲಿ ನಾನು ನನ್ನನ್ನು ಹೌದು ವಂಚಿಸುವುದಕ್ಕಾಗುತ್ತದೆ? ವಂಚಿಸಿದ್ದ ನೀವು ವಂಚನೆ ಮಾಡುವುದಕ್ಕಾಗುತ್ತದೆ? ನಾನೆಲ್ಲಿ ವಂಚನೆ ಮಾಡಿದೆ? ಆಗುವುದಿಲ್ಲ. ವಂಚಿಸುವುದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ದೇವರೇ, ನಿಮಗೊಂದು ಮಾತು ಹೇಳ್ತೇನೆ ನಾನು. ನೀವು ಕೈಲಾಸದಲ್ಲಿಯೇ ಇದ್ರಾ? ಕೈಲಾಸದಲ್ಲೆಲ್ಲ ಇರುವುದಿಲ್ಲ ನಮಗೆಲ್ಲ.
ವ್ಯಾಪ್ತಿ ಹೆಚ್ಚಿದ್ದ ಕಾರಣ ನಾವು ಎಲ್ಲೆಲ್ಲಿ ಇರ್ತೇವೆ ಹೇಳಿ. 30 ಗಳಿಗೆ ಅವಕಾಶವನ್ನು ನಾನು ಕೇಳಿದ್ದೆ. ಹೌದು. ಆ 30 ಗಳಿಗೆಯಲ್ಲಿ ನನ್ನನ್ನು ವಂಚಿಸುವುದಕ್ಕಾಗಿ ಕೈಲಾಸಗಿರಿಯನ್ನು ಬಿಟ್ಟವರು ತಾವು. ನಾ ಬಿಟ್ಟಿದ್ದೇನೆ. ಹೌದಾ? ತಪ್ಪಲನ್ನು ಸೇರಿ ಬಿದಿರ ಮೇಳೆಯಲ್ಲಿ ಬಿದಿರ ಓಟೆಯೊಳಗೆ ಸೇರಿದವರು ತಾವು. ಹೌದು. ಹೇಗೆ? ಇರುವೆ ಆಗಿ ಸಣ್ಣ ಇರುವೆ. ಅದು ಕಚ್ಚಿದ್ರೆ ಇಷ್ಟು ಬೀಗುವಂತಹ ಹೌದಾ? ದೊಡ್ಡ ಬೊಬ್ಬೆ ಆಗ್ತದೆ, ಗುಳ್ಳೆ ಬರ್ತದೆ ಅಲ್ವೇ? ಅಂತ ಇರುವೆ. ನೀವು ಅದೇ ವೇಷ ಮಾಡಿದ್ದು ಹೌದು ಅಂತ ನನಗೂ ಚೆನ್ನಾಗಿ ಗೊತ್ತು. ಅದೇ ವೇಷದಲ್ಲಿದ್ದೆ ನಾನು. ದೇವರೇ, ಕೈಲಾಸ ಬಿಡುವುದಕ್ಕೆ ಅದು ಕೂಡ ಪರಮೇಶ್ವರನಿಗೆ ಬಿಡುವಂತಹ ಯಾವತ್ತಾದ್ರೂ ಪ್ರಮೇಯ ಬರ್ತದೆ? ಹೌದಪ್ಪ, ನನಗೆ ಮನಸ್ಸಾಯ್ತು, ನಾನು ಇರುವೆ ಅದೇ. ಅದಕ್ಕೆ ಇದಕ್ಕೂ ಏನು? ಹೇಗೆ ಮನಸ್ಸಾಯಿತು? ಹೇಗೆ? ಈ ಶನಿಯ ಪ್ರಭಾವದಿಂದ ಮನಸ್ಸಾಯಿತು. ನಾನು ಪ್ರಚೋದನೆ ಕೊಟ್ಟಿದ್ದರಿಂದ, ನಿಮ್ಮ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡಿದ್ದರಿಂದ ನಿಮ್ಮ ಮನ ಪಲ್ಲಟವಾಗಿ ಹೋಯಿತು. ಇಲ್ಲಿಂದ ಕೆಳಗೆ ಇಳಿಯಬೇಕು, ಬಿದಿರಿನ ಓಟೆಯಲ್ಲಿ ಇರುವೆಯಾಗಿ ನಾವು ಕಳೆಯಬೇಕು ಅಂತ ನಾನೇ ಪ್ರಚೋದನೆ ಕೊಟ್ಟದ್ದು. ಈಗ ಅದು ನಾನೇ ತಾಗಿದ್ದು, ನಾನು ತಾಗಿದ್ದು ನಿನ್ನ ಬಳಿರಲ್ಲ ಬೋಷನಿ, ಬಳಿರಲ್ಲ ಬೋಷನಿ, ಫಲ್ಟಿಸು ತೊಳೆಯದು ನಿಲ್ಲವನಿ, ಫಲ್ಟಿಸು ತೊಳೆಯದು ನಿಲ್ಲವನಿ. ಬಳಿರೇ ಭೋಜನಿ, ಮಲ್ಟಿಸು ತೊಳೆಯದು ನಿಲ್ಲವನಿ, ಮಲ್ಟಿಸು ತೊಳೆಯದು ನಿಲ್ಲವನಿ. ಬಳಿರೇ ಅವನಿಯೊಳು ನೆಲೆಸಿಗರು ಬಳಲಿಸಿ ಧರ್ಮದಿ, ಅವನಿಯೊಳು ನೆಲೆಸಿಗರು ಬಳಲಿಸಿ ಧರ್ಮದಿ, ನೆಲೆಗೊಳಿಸಿ ಗ್ರಹದಲ್ಲಿ ಒಲೆಯುದನಿದ. ಬಳಿರಲ ಬೋಷನಿ, ವಂಚಿಸು ತೊಳೆಯದು ನಿಲ್ಲವನಿ, ವಂಚಿಸು ತೊಳೆಯದು ನಿಲ್ಲವನಿ. ಬಳಿರೇ ಬಳಿರೇ ಏನು ದೇವರೇ? ಮೆಚ್ಚುಗೆ ಆಯಿತು, ಹೌದು, ಸಂತೋಷವಾಯಿತು. ಜಗದ ದೇವನಾದರೂ ನಿನ್ನನ್ನು ವಂಚಿಸಬೇಕು ಅನ್ನುವ ಹಾಗೆ ಯೋಚಿಸಿದ್ರು. ನಿನ್ನನ್ನು ವಂಚಿಸುವಲ್ಲಿ ನಾನೇ ಸೋತು ಹೋದೆ. ಆಗುವುದಿಲ್ಲ, ಬಿಡುವುದಿಲ್ಲ ನಾನು. ಬಹಳ ಸಂತೋಷ. ಕೇವಲ ಸಂತೋಷ ಆಯ್ತು ಅಂತ ಹೇಳಿದ್ರೆ ಸಾಕ? ಮತ್ತೆ ಪರಿತೋಷದ ದ್ಯೋತಕವಾಗಿಯೇ ಕೊಡುವುದು ಪಾರಿತೋಷಕ. ಪಾರಿತೋಷಕ ನನಗೆ ನೀವು ಕೊಡು ದೇವರೇ. ಕೇವಲ ಸಣ್ಣ ಸಣ್ಣ ಹಳ್ಳಿಯಲ್ಲೋ ಗ್ರಾಮದಲ್ಲೋ ನಡೆಯುವ ಸನ್ಮಾನ ಅಲ್ಲ ನಿನಗೆ, ಪ್ರಶಸ್ತಿ ಅಲ್ಲ. ನಿನಗೆ ಕೇಂದ್ರದಿಂದ ಪ್ರಶಸ್ತಿ ಕೊಡ್ತೇನೆ. ಕೇಂದ್ರ ಪ್ರಶಸ್ತಿ. ದೇವರೇ, ಏನು ಕೆಲವರೆಲ್ಲ ಸನ್ಮಾನ ಮಾಡ್ತೇವೆ ಅಂತ ಹೇಳ್ತಾರೆ. ಅದರಲ್ಲಿ ಇರುವುದೊಂದು ಹಾರ, ಒಂದು ತಟ್ಟೆ, ಮತ್ತೊಂದು ಹಣ್ಣು ಹಂಪಲು ಅಷ್ಟೇ. ಮತ್ತೊಂದು ಸಲ ಅವರ ದೃಷ್ಟಿಯಲ್ಲಿ ದೊಡ್ಡದೇ ಇರಬಹುದು. ನನಗೆ ಕಡಿಮೆ ಆಯ್ತು ಅಂತ ಅವರನ್ನು ದೂಷಿಸಿದ್ರೆ ಆಗ್ತದೆ? ದೋಷಿಸಿದ್ರೆ ಆಗುವುದಿಲ್ಲ, ಪ್ರಯೋಜನ ಆದ್ರೂ ಬೇಕಲ್ಲ. ಶಾಶ್ವತವಾಗಿ ಉಳಿಬೇಕು. ಶಾಶ್ವತವಾದ ಫಲಕವನ್ನು ಕೊಡ್ತೇನೆ. ಇದು ಕೇಂದ್ರ. ಕೇಂದ್ರದಿಂದ ನಿನಗೆ ಪ್ರಶಸ್ತಿ. ದೇವ್ರೇ, ಕೇಂದ್ರದಿಂದ ಪ್ರಶಸ್ತಿ ಅಂದ್ರೆ ಒಂದಿಷ್ಟು ದೊಡ್ಡ ಕಾಗದವಾದ್ರೂ ಸಾಕು. ಎಲ್ಲಿ ತೋರಿಸಿದ್ರು ಅದಕ್ಕೊಂದು ಮರ್ಯಾದೆ ಹೌದು ಕೊಡ್ತಿರಲ್ಲ. ಕೊಟ್ಟ ವ್ಯಕ್ತಿ ಯಾರು ಅಂತಲೂ ಇರ್ತದೆ. ಇರ್ತಾರೆ. ನಾನು ನೀವೇ ಕೊಡುವುದು ಜಗದ ದೇವ. ಹೌದು. ನಾನು ಕೊಡುವಂತಹ ಪ್ರಶಸ್ತಿ ಏನು ಗೊತ್ತಾ? ಏನು ದೇವರೇ? ಇದುವರೆಗೆ ನಿನಗೆ ಸನೇಶ್ಚರ ಅನ್ನುವ ಹೆಸರು. ನಿಧಾನಗತಿಯಲ್ಲಿ ಹೋಗುವ ಸನೇಶ್ಚರ. ಇನ್ನು ಹಾಗಲ್ಲ. ಮತ್ತೆ ಪರಮೇಶ್ವರನಾದಂತಹ ನನ್ನನ್ನೇ ಗೆದ್ದಂತಹ ನಿನಗೆ ಇನ್ನು ಮುಂದೆ ಶನೀಶ್ವರ ಅನ್ನುವ ಬಿರುದು ನಿನಗೆ ಕೇಂದ್ರ. ಯೋಚನೆ ಮಾಡಬೇಡ. ನನ್ನನ್ನು ಜಯಿಸಿದ ಹಾಗೆ ಮಂದಮತಿಗಳಾದಂತಹ ಮಾನವರು ಸ್ವಾರ್ಥ ಚಿಂತನೆಯಿಂದ
ತಾನೇನು ತನಗಾಗಿ ಬೇಕು ಎಲ್ಲವೂ ತನ್ನ ಸ್ವಾರ್ಥ ಅಂತ ಭಾವಿಸುವವರಿಗೆ ಹ, ನಿನ್ನ ಪ್ರಭಾವವನ್ನು ತೋರಿಸಿ ಹ. ಜಗದಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲವೂ ನಶ್ವರ, ಇದ್ದಷ್ಟು ದಿನ ಹಂಚಿ ತಿನ್ನೋಣ ಅನ್ನುವಂತಹ ಭಾವನೆಯನ್ನು ಎಲ್ಲರಿಗೂ ಮೂಡಿಸಬೇಕು. ಆದ್ದರಿಂದ ನಿನ್ನದಾದಂತಹ ಆ ಕಾರಣಿಕ ಏನಿದೆ, ಮಹಾತ್ಮೆ ಏನಿದೆ ಎಲ್ಲರಿಗೂ ತೋರಿಸು. ಶುಭವಾಗಲಿ. ಹಿಂದಿನಿಂದ ನಾನಿದ್ದೇನೆ, ಹೆದರಬೇಡ.